ಅರ್ಧ ಆದರೂ ಹಣ ತಗೊಳ್ಳಿ ಅಂದರು, ಅಯ್ಯೋ ಆ ಮಕ್ಕಳಿಗೆ ನಾನು ಎಂತಾದರೂ ಹೆಲ್ಪ್ ಮಾಡ್ತೇನೆ. ಪಾಪದವರ ಒಂದು ಏನು ಕಣ್ಣೋರಿಸುವ ಕೆಲಸ ಅಂತ ಹೇಳ್ತಲ್ಲ, ಅದನ್ನು ಪುಸ್ತಕದ ಮೂಲಕ. ಹೆಲ್ಪಿಂಗ್ ನೇಚರ್ ಪರ್ಸನ್, ನಮ್ಮಿಂದ ಏನು ರಿಟರ್ನ್ ಅವ್ರು ಬಯಸದೆ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ, ಅದೊಂದು ನಮಗೆ ತುಂಬಾ ಖುಷಿ ಆಗ್ತದೆ. ಅವರಿಗೆ ಅವಾರ್ಡ್ ಬಂದದ್ದು ನಮಗೆ ಅವಾರ್ಡ್ ಬಂದಷ್ಟು ಖುಷಿಯಾಗಿದೆ. ಪರೋಪಕಾರಾರ್ಥಂ ಇದಂ ಶರೀರಂ ಎನ್ನುವಂತಹ ಒಂದು ಮಾತಿದೆ. ಅಂದರೆ ನಾವು ನಮ್ಮ ಜೀವನ ಇರುವಂಥದ್ದು ಒಂದು ಪರೋಪಕಾರಕ್ಕಾಗಿ ಅನ್ನುವಂತಹ ಒಂದು ನೆಲೆಯಲ್ಲಿ ತಮ್ಮ ಇಡೀ ಜೀವನವನ್ನು ಒಂದು ಇತರರಿಗೆ ಉಪಕಾರ ಮಾಡೋದಕ್ಕೆ ಮೀಸಲಿಟ್ಟಂಥವರನ್ನು ಅನೇಕರನ್ನು ನಾವು ನೋಡಿದ್ದೇವೆ. ಬಹುಶಃ ಈಗ ನಾವು ಹೇಳೋದಕ್ಕೆ ಹೊರಟಿರುವಂತಹ ಒಬ್ಬ ವ್ಯಕ್ತಿ ಕೂಡ ಇದೇ ಒಂದು ಮಾತಿಗೆ ಒಂದು ಅನ್ವರ್ಥವಾಗಿ ನಮಗೆ ಕಾಣಸಿಗ್ತಾರೆ. ಮಾತ್ರ ಅಲ್ಲ, ಇವರ ಒಂದು ಸೇವೆಗೆ ಅಂದರೆ ಎಲೆಮರೆಯ ಕಾಯಿಯಾಗಿ ಇದ್ದುಕೊಂಡು ಮಾಡಿದಂತಹ ಇವರ ಸೇವೆಗೆ ಅರ್ಹವಾಗಿ ಒಂದು ಪ್ರಶಸ್ತಿ ಕೂಡ ಬಂದಿದೆ. ಇವರು ಯಾರು ಅನ್ನುವಂತಹ ಕುತೂಹಲ ನಿಮಗೆ ಇರಬಹುದು. ಈಗಾಗಲೇ ನೀವು ರಾಜ್ಯ ಮಟ್ಟದ ವಾಹಿನಿಗಳನ್ನು ಗಮನಿಸ್ತಾ ಇದ್ದರೆ ಕಲರ್ಸ್ ಕನ್ನಡದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಕಲರ್ಸ್ ಕನ್ನಡಿಗ ಎನ್ನುವಂತಹ ಒಂದು ಪ್ರಶಸ್ತಿ ನಮ್ಮ ಪುತ್ತೂರಿನ ಕೂರ್ನಡ್ಕದ ಮಾಧವ ಪ್ರಭು ಅವರಿಗೆ ಬಂದಿರುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು. ಅಂದರೆ ಇವರ ವಿಶೇಷತೆ ಏನು ಅನ್ನುವಂಥದ್ದನ್ನು ನಾವು ಗಮನಿಸಿದರೆ, ಇವರು ಒಂದು ಅಂಗಡಿಯನ್ನು ನಡೆಸ್ತಾ ಇದ್ದಾರೆ, ಸ್ಟೇಷನರಿ ಅಂಗಡಿಯನ್ನು ಇಟ್ಟುಕೊಂಡಿದ್ದಾರೆ. ಆದರೆ ಅದರಲ್ಲಿ ಏನು ವಿಶೇಷ ಅಂತ ಕೇಳಿದರೆ, ಅಂಗಡಿಯನ್ನು ಇಟ್ಟುಕೊಂಡಿರುವುದು ಮಾತ್ರ ಅಲ್ಲ, ಈ ಮೂಲಕ ಅಂಗಡಿಯ ಮೂಲಕ ನೂರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅಂದರೆ ಈ ಒಂದು ಸ್ಟೇಷನರಿ ಐಟಮ್ಗಳನ್ನು ಒದಗಿಸಿದ್ದಾರೆ. ಅಂದರೆ ನೋಟ್ಬುಕ್ಗಳಿರ್ಬೋದು, ಪೆನ್ಗಳಿರ್ಬೋದು, ಪೆನ್ಸಿಲ್ಗಳಿರ್ಬೋದು, ಅಥವಾ ಎಕ್ಸಾಮ್ಗಳಿಗೆ ಬೇಕಾದಂತಹ ಪ್ರಿಪೇರ್ ಆಗೋದಕ್ಕೆ ಬೇಕಾದಂತಹ ಗೈಡ್ಗಳಿರ್ಬೋದು ಇತ್ಯಾದಿಗಳನ್ನು ನೂರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ದಾನಿಗಳ ಮುಖಾಂತರ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳೋದಿಕ್ಕೆ ಒಂದು ನೆರವಾಗಿದ್ದಾರೆ. ಆ ಮೂಲಕ ಆ ವಿದ್ಯಾರ್ಥಿಗಳ ಕನಸನ್ನು ಸಾಕಾರಗೊಳಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದ್ದಾರೆ. ಅಂತಹ ಮಾಧವ ಪ್ರಭುಗಳಿಗೆ ಕಲರ್ಸ್ ಕನ್ನಡ ವಾಹಿನಿ ದಿವಂಗತ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಕೊಡುವಂತಹ ವರ್ಷದ ಕನ್ನಡಿಗ ಪ್ರಶಸ್ತಿ ಲಭಿಸಿದೆ. ಇತ್ತೀಚೆಗೆ ನಡೆದಂತಹ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಕೂಡ ಆಗಿದೆ. ನಾವು ಅವರ ಜೊತೆಗೆ ಇದ್ದೇವೆ. ನೀವು ಇಲ್ಲಿ ನೋಡಬಹುದು, ಆ ಒಂದು ಪ್ರಶಸ್ತಿ ಪತ್ರ ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೇವೆ. ಕಲರ್ಸ್ ಕನ್ನಡ ಅನುಬಂಧ ಅವಾರ್ಡ್ಸ್ 2022ರ ಸಂದರ್ಭದಲ್ಲಿ ಕೊಟ್ಟಂತಹ ಪ್ರಶಸ್ತಿ ಪತ್ರ. ಶ್ರೀ ಮಾಧವ ಪ್ರಭು ಅವರೇ ಪುತ್ತೂರಿನ ಕೂರ್ನಡ್ಕದ ಸುತ್ತಮುತ್ತಲ ನೂರಾರು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪುಸ್ತಕಗಳನ್ನು ಒದಗಿಸಿದ್ದೀರಿ. 10 ದಾನಿಗಳ ಮುಖಾಂತರ ಮಕ್ಕಳ ಕನಸಿನ ಸಾಕಾರಕ್ಕೆ ಸಹಾಯ ಮಾಡಿದ್ದೀರಿ. ನಿಮ್ಮ ಈ ನಿಸ್ವಾರ್ಥ ಸೇವೆಗಾಗಿ ಕಲರ್ಸ್ ಕನ್ನಡ ವಾಹಿನಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸವಿ ನೆನಪಿನಲ್ಲಿ ಕಲರ್ಸ್ ಕನ್ನಡಿಗ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ಈ ಪ್ರಶಸ್ತಿಯು 1 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದೆ. ಈ ಪ್ರಶಸ್ತಿ ನಿಮ್ಮ ನಿಸ್ವಾರ್ಥ ಸೇವಾ ಮನೋಭಾವಕ್ಕೆ ಮತ್ತಷ್ಟು ಬಲ ತುಂಬಲಿ, ಸಾವಿರಾರು ಜನರಿಗೆ ನಿಮ್ಮ ಸೇವೆ ತಲುಪಲಿ ಎನ್ನುವ ಆಶಯ ನಮ್ಮದು. ಅಭಿನಂದನೆಗಳು ಕಲರ್ಸ್ ಕನ್ನಡ ಎನ್ನುವಂತಹ ಒಂದು ಪ್ರಶಸ್ತಿ ಪತ್ರದ ಜೊತೆಗೆ ಒಂದು ಸ್ಮರಣಿಕೆಯನ್ನು ಕೂಡ ಅಥವಾ ಒಂದು ಮೊಮೆಂಟೋವನ್ನು ಕೂಡ ಕೊಟ್ಟು ಒಂದು ಗೌರವಿಸಿದೆ. ಈಗ ನಾವು ಮಾಧವ ಪ್ರಭುಗಳ ಜೊತೆಗಿದ್ದೇವೆ. ಅವರ ವಿಚಾರಗಳನ್ನು ಒಂದಷ್ಟು ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮಾಧವ ಪ್ರಭುಗಳೇ, ಮೊದಲನೆಯದಾಗಿ ಅಭಿನಂದನೆಗಳು. ಸರ್, ಥ್ಯಾಂಕ್ಸ್ ಸರ್. ಹೇಗೆ ಅನಿಸ್ತಾ ಇದೆ ಸರ್ ಪ್ರಶಸ್ತಿ? ನಿರೀಕ್ಷೆ ಇತ್ತ ಅಥವಾ ಏನಾದರೂ ನಿಮಗೆ ಪ್ರಶಸ್ತಿ ಬರಬಹುದು ಅನ್ನುವಂಥ ನೆಲೆಯಲ್ಲಿ ನಿಮಗೆ ಚಿಂತನೆ ಏನಾದರೂ ಇತ್ತಾ ಅಂತ? ಇಲ್ಲ, ಖಂಡಿತವಾಗಿ ಇಲ್ಲ. ಯಾಕಂದರೆ ನಾನು ಅದನ್ನು ನಿರೀಕ್ಷೆ ಮಾಡಲಿಲ್ಲ. ಯಾಕಂದರೆ ನಾನು ಮಕ್ಕಳಿಗೆಲ್ಲ ಮೇಲೆ ಹೋಗಬೇಕು, ತುಂಬ ಅಭಿವೃದ್ಧಿ ಆಗಬೇಕು, ಕಲಿಯುವ ಮಕ್ಕಳು ಅಥವಾ ಬಡ ಮಕ್ಕಳು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಕಲಿಬೇಕು, ಅವರು ಮುಂದೆ ಹೋಗಬೇಕು ಅಂತ ನಾನು ಇದರಿಂದ ಕೆಲಸ ಮಾಡಿದ್ದೇನೆ. ಇದನ್ನು ನಾನು ನಿರೀಕ್ಷೆ ಇರಲಿಲ್ಲ. ಆದ್ದರಿಂದ ಆ ಮಕ್ಕಳು ನಿಜವಾಗಿ ಏನು ಇಲ್ಲದ ಮಕ್ಕಳು ಅಥವಾ ಪ್ರತಿಭಾವಂತ ಮಕ್ಕಳು ಅಥವಾ ಇದು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ಮೇಲೆ ಹೋದರೆ ಅದಕ್ಕಿಂತ ದೊಡ್ಡ ನನಗೆ ಸನ್ಮಾನ ಬೇರೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಾಮಾನ್ಯವಾಗಿ ಈ ರೀತಿಯ ಸೇವೆಯನ್ನು ಮಾಡುವಂಥವರು, ವಿದ್ಯಾರ್ಥಿಗಳಿಗೆ ನೆರವಾಗಬೇಕು ಅನ್ನುವಂಥವ್ರು ಬೇರೆ ಬೇರೆ ಸಂಘಟನೆಗಳ ಮೂಲಕ, ಸಂಘ ಸಂಸ್ಥೆಗಳ ಮೂಲಕ ನೆರವಾಗ್ತಾರೆ. ನೀವು ಒಂದು ಅಂಗಡಿಯನ್ನು ಇಟ್ಕೊಂಡಿದ್ರಿ, ಸ್ಟೇಷನರಿ ಅಂಗಡಿಯನ್ನು ನಡೆಸ್ತಾ ಇದ್ದೀರಿ. ನಿಮಗೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಬೇಕು ಅನ್ನುವಂತಹ ಪರಿಕಲ್ಪನೆ ಬಂದದ್ದು ಹೇಗೆ? ಇದಕ್ಕೆ ಕಾರಣ ಏನು ಅಂತ? ಪ್ರತಿಭಾವಂತ ವ್ಯಕ್ತಿ ಮತ್ತು ಆರ್ಥಿಕ ಹಿಂದುಳಿದ ವ್ಯಕ್ತಿಯನ್ನು ನೋಡಿ ನನಗೆ ತುಂಬ ಮನಸ್ಸು ಕರಗಿತು. ಅಲ್ಲಿಂದ ನಾನು ಆ ಹುಡುಗನಿಗೆ ಪುಸ್ತಕ ಕೊಟ್ಟು ಆ ಹುಡುಗನಿಗೆ ಕಲಿಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಆ ಹುಡುಗ
ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಆದ ನಂತರ ಒಂದು ವ್ಯಕ್ತಿ ಅವನಿಗೆ ಇಂಜಿನಿಯರಿಂಗ್ ಕಲೀಲಿಕ್ಕೆ ಹಾಸ್ಟೆಲ್ ಫೀಸ್ ಮತ್ತು ಕಾಲೇಜ್ ಫೀಸ್ ಕೊಟ್ಟ. ಆಗ ನನಗೆ ಗೊತ್ತಾಯಿತು ಸಮಾಜದಿಂದ ಕಲಿಯುವ ಮಕ್ಕಳಿಗೆ ನೆರವು ನೀಡ್ತಾರೆ ಅಂಥೇಳಿ. ಅಲ್ಲಿಂದ ನಾನು ತುಂಬ ಆರ್ಥಿಕವಾಗಿ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದೇ ರೀತಿಯಾದ ಸಮಾಜ ದಾನಿಗಳಿಂದ ಹಣವನ್ನು ಸಂಗ್ರಹಿಸಿ ಅವರ ಕಲಿಕೆಗೆ ನಾನು ಪ್ರೋತ್ಸಾಹ ಕೊಟ್ಟಿದ್ದೇನೆ. ಎಷ್ಟು ವರ್ಷ ಆಯಿತು ಸರ್ ನೀವು ಈ ಒಂದು ಕೆಲಸ ಮಾಡೋದಕ್ಕೆ ಆರಂಭ ಮಾಡಿ ಅಂತ? ಎಷ್ಟು ಟೈಮ್ ಆಯಿತು? ನಾನು 15 ವರ್ಷದಿಂದ ಸತತವಾಗಿ ಈ ಕೆಲಸ ಮಾಡ್ತಾ ಇದ್ದೇನೆ. ಅಂದಾಜು ಎಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ಮೂಲಕ ನೆರವು ಪಡ್ಕೊಂಡಿದ್ದಾರೆ ಸರ್? ನಾನು ಎಷ್ಟು ವಿದ್ಯಾರ್ಥಿಗಳಿಗೆ ಕಳಿಸಿ ಅಂಥೇಳಿ ನನಗೆ ಅಂದಾಜು ಇಲ್ಲ. ಯಾಕಂದರೆ ನಾನು ಯಾವಾಗಲೂ ಬರೆದಿಟ್ಟುಕೊಳ್ಳೋದಿಲ್ಲ ಮತ್ತು ನಾನು ನಿಸ್ವಾರ್ಥದಿಂದ ಸೇವೆ ಮಾಡೋದು. ಕೆಲವರ ಮಕ್ಕಳಿಗೆ ಆರ್ಥಿಕವಾಗಿ ಉಳಿದಿರ್ತಾರೆ, ಅವರಿಗೆ ದಾನಿಗಳ ಕೈಯಿಂದ ಹಣವನ್ನು ಸಂಗ್ರಹಿಸಿ ಅವರಿಗೆ ಕಲಿಸಿಗೆ ಬೇಕಾದ ಹಣವನ್ನು ಒದಗಿಸಿ ಕೊಡ್ತೇನೆ. ಮತ್ತು ನಮ್ಮ ಅಂಗಡಿಯಿಂದ ನಾನು ಗುರುತಿಸಿದ ಮಕ್ಕಳಿಗೆ ನಮ್ಮ ಅಂಗಡಿಯಿಂದ ಎಂತ ಬೇಕಾದ್ರೆ ತಗೊಳ್ಬೋದು, ಫ್ರೀಯಾಗಿ ಕೊಡ್ತೇನೆ. ಮತ್ತು ಕೆಲವರು ಸಣ್ಣ ಪುಟ್ಟ ಪುಸ್ತಕ ಅದು ಇದೆಲ್ಲ ಇಲ್ಲಿಂದ ತಗೊಂಡು ಹೋಗ್ತಾರೆ ಮತ್ತು ಹಾಗೆ ತಂದು ರಿಟರ್ನ್ ಕೊಡ್ತಾರೆ. ಹಾಗೆ ಎಷ್ಟೊಂದು ನಿಖರವಾಗಿ ನನಗೆ ಹೇಳಲು ಆಗುವುದಿಲ್ಲ. ಈಗ ಅದೆಷ್ಟು ವಿದ್ಯಾರ್ಥಿಗಳು ಕೂಡ ಹೇಳಿದ್ರು, ನಾವು ಬರುವ ಮುಂಚೆ ವಿದ್ಯಾರ್ಥಿಗಳನ್ನು ಕೂಡ ಮಾತನಾಡಿಸಿದ್ವಿ, ನಮಗೆ ಧರ್ಮಾರ್ಥ ಬಗ್ಗೆ ಕೊಟ್ಟಿದ್ದಾರೆ, ಯಾವುದೇ ಹಣ ತಗೊಳ್ತಾ ಇಲ್ಲ. ಪೋಷಕರು ಕೂಡ ಅದೇ ಮಾತನ್ನು ಹೇಳಿದರು. ಹೇಗೆ ಸರ್, ಅಂದರೆ ಒಂದು ಅಂಗಡಿಯನ್ನು ನಡೆಸೋದು ಅಥವಾ ಈ ರೀತಿಯ ಒಂದು ಮಳಿಗೆಯನ್ನು ನಡೆಸೋದಂತಾದರೆ ಲಾಭ ನಷ್ಟದ ಲೆಕ್ಕಾಚಾರ ಇದ್ದೇ ಇರುತ್ತೆ. ಧರ್ಮಾರ್ಥ ಕೊಟ್ಟರೆ ಆದಾಯಕ್ಕೆ ಹೊಡೆತ ಬೀಳೋದಿಲ್ವ? ಅದನ್ನು ಹೇಗೆ ನಿಭಾಯಿಸ್ತೀರಿ ಅಂತ? ಹಾಗೆ ಇದು ಹಾಗೆಂತೂ ಆಗುವುದಿಲ್ಲ. ಯಾಕೆಂದರೆ ನಾವು ಆರ್ಥಿಕವಾಗಿ ಮೊದಲು ನಾವು ದೃಢವಾಗಿ ಇರಲಿಲ್ಲ ಆರ್ಥಿಕವಾಗಿ. ಈಗ ನಾನು ಆರ್ಥಿಕವಾಗಿ ಸ್ಟ್ರಾಂಗ್ ಆಗಿದ್ದೇನೆ. ಹಾಗೆ ಎಂತ ಹೇಳಿದರೆ, ಒಂದು ಪ್ಯಾಂಟಿಗೆ 2 ಶರ್ಟ್ ಇರ್ತದೆ. ಒಂದು ಪ್ಯಾಂಟಿಂದ ತೆಗೆದ್ರೆ ಮತ್ತೊಂದು ಪ್ಯಾಂಟಿಂದ ಒಳಗೆ ಬಂದೇ ಬರ್ತದೆ. ಯಾಕಂದರೆ ದೇವರು ನಮಗೆ ನೀಡ್ತಾರೆ ಎಂಬ ಭರವಸೆ ನನಗೆ ಇರ್ತದೆ. ಮತ್ತು ಅದರಲ್ಲಿ ನನಗೆ ಆತ್ಮಕ್ಕೆ ತೃಪ್ತಿ ಉಂಟು. ಸ್ಟೂಡೆಂಟ್ಗಳು ಮುಂದೆ ಹೋಗ್ತಾರೆ, ದೊಡ್ಡ ಕೆಲಸಕ್ಕೆ ಬರ್ತಾರೆ. ಅವರು ಬಂದು ನನಗೊಂದು ಟ್ಯಾಂಕ್ಸ್ ಹೇಳಿದರೆ ಅದೇ ನನಗೆ ಸಾಕು, ಬೇರೇನೂ ಬೇಡ ಅಂಥೇಳಿ ಮನಸ್ಸಿಗೊಂದು ಇದರಲ್ಲಿ ನೆಮ್ಮದಿ ಉಂಟು, ತೃಪ್ತಿ ಉಂಟು. ಬಹುಶಃ ಆ ಒಂದು ಮಾನಸಿಕ ನೆಮ್ಮದಿ, ಆತ್ಮತೃಪ್ತಿ ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇದನ್ನು ಮಾಡ್ತಾ ಇದ್ದೀರಿ. ಹೌದು, ಖಂಡಿತವಾಗಿ ಉಂಟು. ಯಾಕಂದರೆ ಅದು ಒಮ್ಮೆ ಸ್ಟೂಡೆಂಟ್ಗಳು ಬಂದು ಇಲ್ಲಿಂದ CT ಪುಸ್ತಕ ಅಥವಾ ಫಸ್ಟಿಗೆ ಅವರಿಗೆ ಕಾಲೇಜ್ ಸ್ಟಾರ್ಟ್ ಆಗೋ ಬಂದು ಹೇಳ್ತಾರೆ, ಪ್ರಭುಗಳೇ ನಮಗೆ ಟೆಕ್ಸ್ಟ್ ಪುಸ್ತಕ ಎಲ್ಲ ತೆಗೆದು ಕೊಡಬೇಕು, ಯಾಕಂದರೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ. ಆಗ ಬೇರೆ ಮಕ್ಕಳಿಂದ ತೆಗೆದು ಈ ಮಕ್ಕಳಿಗೆ ಕೊಡ್ತೇನೆ. ಆಗ ಉಂಟಲ್ಲ, ಆ ಮಕ್ಕಳು ಒಂದು ಮುಖದಲ್ಲಿ ಒಂದು ಖುಷಿ ನೋಡಬೇಕು. ಮತ್ತು ಲಾಸ್ಟಿಗೆ ಸೀಟ್ ಮತ್ತು ನೀಟ್ ಎಂಟ್ರೆನ್ಸ್ ಎಕ್ಸಾಮ್ ಇದು ಪುಸ್ತಕ ನನಗೆ ಕೊಡಬೇಕು ಅಂತ ಹೇಳ್ತಾರೆ. ನಾನು ಬೇರೆಯವರ ಮಕ್ಕಳಿಂದ ತಗೊಂಡು ಆ ಮಕ್ಕಳಿಗೆ ತಂದು ಕೊಡ್ತೇನೆ. ತಗೊಂಡು ಹೋಗುವಾಗ ಅದೊಂದು ಸಂತೋಷ ಬೇರೆ ರೀ. ಯಾಕಂದರೆ ನಾನು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಕಾಲೇಜ್ ಹೋಗಿ ಆಯಿತು ಅಂತೇಳಿ ತಂದು ಅವರು ಭಾರಿ ಹೆದರ್ತಾರೆ. ಯಾಕಂದರೆ ನನಗೆ ನಾನು ಇಷ್ಟೆಲ್ಲ ಹೆಲ್ಪ್ ಮಾಡಿದ ಮನುಷ್ಯ ರ್ಯಾಂಕ್ ಹೇಗೆ ಹೇಳುವುದು ಅಂತೇಳಿ ಅವರಿಗೆ ತುಂಬ ಹೆದರಿಕೆ ಇರ್ತದೆ. ಬಂದವರು ರ್ಯಾಂಕ್ ಹೇಳಿ ಒಂದು ಕೊಟ್ಟು ಅವರೊಂದು ಖುಷಿಯಲ್ಲಿ ಹೋಗುವುದು, ಅದೇ ಒಂದು ದೊಡ್ಡ ಸಂತೋಷ. ಅದಕ್ಕಿಂತ ದೊಡ್ಡ ಸಂತೋಷ ನನ್ನ ಪಾಲಿಗೆ ಬೇರೆ ಯಾವುದೂ ಇಲ್ಲ. ಅಂದರೆ ಆತ್ಮತೃಪ್ತಿಯಿಂದ ಕೆಲಸವನ್ನು ಮಾಡ್ತಾ ಇದ್ದೀರಿ. ಈಗ ತಮ್ಮ ಮೂಲಕ ನೆರವನ್ನು ಹೆಲ್ಪ್ ಪಡ್ಕೊಂಡ ವಿದ್ಯಾರ್ಥಿಗಳು ಅವರ ವಿದ್ಯಾಭ್ಯಾಸ ಮುಗಿಸಿ ಅವರ ಕನಸನ್ನು ಪೂರೈಸಿಕೊಂಡ ಬಳಿಕ ನಿಮ್ಮಲ್ಲಿಗೆ ಬಂದು ಏನು ಹೇಳ್ತಾರೆ ಸರ್? ಆ ರೆಸ್ಪಾನ್ಸ್ ಹೇಗಿರ್ತದೆ ಅವರದ್ದು? ನಾನು ಕಲಿಸಿದ ವಿದ್ಯಾರ್ಥಿಗಳು ಅಂದರೆ ಕಲಿತು ಇಲ್ಲಿಂದ ಹೋದ ವಿದ್ಯಾರ್ಥಿಗಳು ಫಸ್ಟಿಗೆ ನಮ್ಮ ಅಂಗಡಿಗೆ ಬಂದು ಫಸ್ಟಿಗೆ ಒಂದು ಕ್ವಶನ್ ಕೇಳೋದು, ಪ್ರಭುಗಳೇ ಕಲಿಯುವ ಮಕ್ಕಳು ಯಾರು ಇದ್ದಾರಾ, ನಾನು ಎಷ್ಟು ಹಣ ಕೊಡಬೇಕು, ಹೇಗೆ ಕೊಡಬೇಕು, ಅವರ ಮನೆಯವರು ಹೇಗಿದ್ದಾರೆ, ಎಷ್ಟು ಮಾರ್ಕ್, ಅವ್ರು ಹೇಗೆಲ್ಲ ಈ ರ್ಯಾಂಕ್ ತೆಗೆದಿದ್ದಾರೆ, ಅದು ಫಸ್ಟಿಗೆ ಕೇಳೋದಿನ. ಪ್ರಭುಗಳು ಹೇಗಿದ್ದೀರಿ ಬಂದು ಎಲ್ಲ ಕೈ ಕೊಡೋ ಮೊದಲು ಫಸ್ಟಿಗೆ ಅದೇ ಕ್ವಶನ್ ಕೇಳೋದು, ಪ್ರಭುಗಳು ಯಾರಾದರೂ ಕಲಿಯುವ ಮಕ್ಕಳಿದ್ದಾರಾ ಹೇಳಿ, ನಾನು ಹಣ ಕೊಡ್ತೇನೆ ಅಂತೇಳಿ. ಇದೇ ನನಗೆ ದೊಡ್ಡ ಸಾಧನೆ, ದೊಡ್ಡ ಹೆಮ್ಮೆ ಇದು. ಬಹುಶಃ ಬಹಳಷ್ಟು ಒಂದು ಆತ್ಮಕ್ಕೆ ಖುಷಿ ಕೊಡುವಂತಹ ವಿಚಾರ. ಇನ್ನು ಇಷ್ಟು ವರ್ಷದಲ್ಲಿ ನೆರವಾಕೊಂಡು ಬಂದಿದ್ದೀರಿ ಅಂದರೆ ಬಹುಶಃ ನೀವು ಲೆಕ್ಕ ಇಡಲಿಲ್ಲ, ಅಷ್ಟೋ ಮಂದಿಗೆ ನೆರವಾದದ್ರಲ್ಲಿ ಅವರು ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡಿದಂಥ ಸಂದರ್ಭ ಇರ್ಬೋದು, ಅಥವಾ ಒಟ್ಟು ಇಷ್ಟು ವರ್ಷದ ಅವಧಿಯಲ್ಲಿ ನಿಮಗೆ ಒಂದು ಮರೆಯಲಾಗದ ಕ್ಷಣ ಅಥವಾ ಅಂಥ ಒಂದು ಅಷ್ಟೊಂದು ಖುಷಿ ಕೊಟ್ಟ ಒಂದು ವಿಶೇಷ ಸಂದರ್ಭ ಏನಾದರೂ ಇದೆಯಾ, ಅದನ್ನು ನೆನಪು ಮಾಡಿಕೊಳ್ಳೋದಿದ್ರೆ? ಇಲ್ಲ, ಖಂಡಿತ ಇಲ್ಲ. ಯಾಕಂದರೆ ಅವರು ಬಂದು ಇಲ್ಲಿ ನನಗೆ ಕೈ ಕೊಟ್ಟು, ಪ್ರಭುಗಳೇ ಯಾರಾದರೂ ಕಲಿಯುವ ಮಕ್ಕಳು ಇದ್ದಾರಾ, ನಾನು ಹಣ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕಿಂತ ದೊಡ್ಡ ಸಂಭ್ರಮ ನನಗೆ ಜೀವಮಾನದಲ್ಲಿ ಇನ್ನೂ ಇಲ್ಲ. ಅಂಥದ್ದು ನಿಮಗೆ ಪದೇ ಪದೇ ಅಂತ ಒಂದು ತೃಪ್ತಿ ಸಿಗ್ತಾ ಇರುತ್ತೆ. ಹೌದು, ಇದು ಒಂದೇ ಸಲ ಇದಲ್ಲ, ಆತ್ಮಕ್ಕೆ ತುಂಬ ಸಲ ಜನ ಬಂದು ನನಗೆ ಹೇಳ್ತಾರೆ, ಪ್ರಭುಗಳೇ ಕಲಿಯುವ ಮಕ್ಕಳು ಇದ್ದಾರಾ, ನಾನು ಹಣ ಕೊಡ್ತೇನೆ ಹೇಳಿ. ಅವರು ಬಂದು ಅದೇ ಒಂದು ಹೇಳುವುದೇ ದೊಡ್ಡ ಒಂದು ಅವರದೊಂದು ಸಾಧನೆ, ನನಗೆ ಒಂದು ಖುಷಿಯ ಒಂದು ವಿಷಯ.
ಬಹುಶಃ ಈಗ ಊರಿನವರು ತುಂಬ ಬಂದು ಅಭಿನಂದನೆ ಮಾಡೋದನ್ನು, ನಿಮಗೆ ಶುಭಾಶಯಗಳನ್ನು ಸಲ್ಲಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಿಮ್ಮ ಸೇವೆಯ ಬಗ್ಗೆ ಈ ಒಂದು ಮಕ್ಕಳ ಪೋಷಕರು ಏನು ಹೇಳ್ತಾರೆ ಸರ್? ಅಂದರೆ ನಾವು ಸಂಗ್ರಹಿಸಿದಂಥ ಅಭಿಪ್ರಾಯದಲ್ಲಿ ಅವರಿಗೆ ಬಹಳಷ್ಟು ಖುಷಿಗಿದೆ. ಅಂದರೆ ಒಂದು ಕಷ್ಟದ ಸಂದರ್ಭದಲ್ಲಿ ನೆರವಾಗ್ತಾ ಇದ್ದಾರೆ, ಮಕ್ಕಳ ಕನಸನ್ನು ನನಸು ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ. ನೀವು ನೋಡಿದ ಹಾಗೆ ಪೋಷಕರ ರೆಸ್ಪಾನ್ಸ್ ಹೇಗಿದೆ ಮಕ್ಕಳ? ಹಾಂ, ಪೋಷಕರ ರೆಸ್ಪಾನ್ಸಿಬಲ್ ಒಳ್ಳೆ ಉಂಟು. ಯಾಕಂದರೆ ನಾವು ಅಂಗಡಿ ಇಟ್ಟ ಅಂದ್ರೆ ಹುಡುಗಿಯರು ಹುಡುಗರು ಎಲ್ಲ ಬರ್ತಾರೆ. ಯಾರು ಪೇರೆಂಟ್ಗಳು ನಮ್ಮ ಬಗ್ಗೆ ಎಂತ ಹೇಳುವುದಿಲ್ಲ. ಪ್ರಭುಗಳೇ ನಮ್ಮ ಮಕ್ಕಳಿಗೆ ಏನಾದರೂ ಇದ್ದರೆ ಕೊಡಿ, ಮತ್ತು ಕಲಿಯಲಿಕ್ಕಿದ್ದರೆ ಸ್ವಲ್ಪ ಹೆಲ್ಪ್ ಮಾಡಿ, ಮಕ್ಕಳಿಗೆ ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಹೇಳಿಕೊಡಿ. ಯಾಕಂದರೆ ನಾವು ಹೇಳೋದು ಕೇಳುವುದಿಲ್ಲ, ನೀವು ಹೇಳಿದವರು ಕೇಳ್ತಾರೆ. ಯಾಕಂದರೆ ನಿಮಗೆ ತುಂಬ ಕ್ಲೋಸ್ ಆಗಿದ್ದಾರೆ ಎಲ್ಲರೂ ಮಕ್ಕಳು, ಎಲ್ಲ ಬೇರೆಯವರ ಮಕ್ಕಳು ತುಂಬ ಕಲಿತು ಇಂಜಿನಿಯರ್ಸ್ ಎಲ್ಲ ಆಗಿದ್ದಾರೆ. ಹಾಗೆ ನಮ್ಮ ಮಕ್ಕಳು ಸಹ ಇಂಜಿನಿಯರ್ ಅಥವಾ ಬೇರೆ ಏನಾದರೂ ಕಲಿಯುವವರಿದ್ದರೆ ಹೇಳಿ, ಅವರಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ, ಮತ್ತು ಒಳ್ಳೆ ಮಾರ್ಕ್ ತೆಗಿಬೇಕು. ಈ ಸ್ವಲ್ಪ ಕಲಿಯುವುದರಲ್ಲಿ ಸ್ವಲ್ಪ ಹಿಂದೆ ಇದ್ದಾನೆ, ಕಲಿಯಲಿಕ್ಕೆ ಸ್ವಲ್ಪ ಹೇಳಿಕೊಡ್ಬೇಕು ಅಂತೇಳಿ ಅದೊಂದು ಹೇಳಿಕೊಡ್ತಾರೆ ಮನೆಯವರು. ಈಗ ಪ್ರಶಸ್ತಿಯ ಬಗ್ಗೆ, ಪ್ರಶಸ್ತಿಗೆ ನೀವು ಅಥವಾ ನಿಮಗೆ ಗೊತ್ತಿದ್ದ ಪ್ರಕಾರ ನೀವು ಆಯ್ಕೆಯಾಗಿದ್ದು ಹೇಗೆ ಸರ್? ಅಥವಾ ಈ ಒಂದು ಪ್ರಶಸ್ತಿ ನಿಮ್ಮನ್ನು ಅರಸಿಕೊಂಡು ಬಂದದ್ದು ಹೇಗೆ ನಿಮಗೆ ಅನಿಸುವ ಪ್ರಕಾರ? ಈ ಪ್ರಶಸ್ತಿ ನನಗೇನು, ನಾನು ಏನು ನಿರೀಕ್ಷೆ ಮಾಡಲಿಲ್ಲ. ಅವರೇ ಆಗಿ ಇದನ್ನು ಹೌದು ಕರೆದು ಕೊಟ್ಟದ್ದು. ಅಂದರೆ ಹೇಗೆ ನಿಮಗೆ ಕಾಲ್ ಬಂತ, ಯಾವಾಗ ಬಂತು, ಅಥವಾ ಕಾಲ್ ಬಂದಾಗ ಹೇಗೆ ಅನಿಸ್ತು ನಿಮಗೆ, ಏನಾಯಿತು ಆ ಟೈಮಲ್ಲಿ? ಕಲರ್ಸ್ ಕನ್ನಡದವರು ಕಾಲ್ ಮಾಡಿ ಹೇಳಿದರು. ಸಾಧಾರಣ ಒಂದು 2 ತಿಂಗಳ ಮೊದಲು ಕಾಲ್ ಬಂತು, ಹೀಗೆ ಕಲರ್ಸ್ ಕನ್ನಡದಿಂದ ನಿಮಗೆ ಸೆಲೆಕ್ಟ್ ಮಾಡಿದ್ದೇವೆ, ಅನುಬಂಧ ಅವಾರ್ಡ್ ಕೊಡ್ತೇವೆ ಅಂತೇಳಿ. ಆಗ ನಾನು ಹೇಳಿದೆ ಅದಕ್ಕೆ ಬರುವುದಿಲ್ಲ, ಯಾಕಂದರೆ ಅದು ಬೇಡ ಅಂತೇಳಿ. ನನಗೆ ಯಾವುದೇ ಸನ್ಮಾನ ಬೇಡ, ಯಾಕಂದರೆ ಇಲ್ಲೇ ಕೂತ್ಕೊಂಡು ಕಲಿಯುವ ಮಕ್ಕಳಿಗೆಲ್ಲ ಪುಸ್ತಕ ಕೊಡುವ, ಇಲ್ಲೇ ವ್ಯಾಪಾರ ಮಾಡುವ, ಇಲ್ಲೇ ಇದು ಮಾಡುವ ಅಂತೇಳಿ. ಮತ್ತು ಇದು ಸನ್ಮಾನ ಅದೆಲ್ಲ ಮಾಡಿದೆ ಎಂತಾಗ್ತದೆ ಅಂತೇಳಿ, ನಾವು ಅಲ್ಲಿ ಹೋಗಬೇಕು, ಕೆಲಸ ಮಾಡಬೇಕು, ಬೇಡ ಅಂತ ನನಗೊಂದು ಅನಿಸಿಕೆ ಅಂತೇಳಿದ್ರೆ ಇಲ್ಲೇ ಕೂತ್ಕೊಳ್ಳುವ, ಇಲ್ಲೇ ಮಕ್ಕಳಿಗೆಲ್ಲ ಕೊಡುವ ಅಂತೇಳಿ. ಹಾಗೆ ಒಮ್ಮೆ ತಿರಸ್ಕಾರ ಮಾಡಿದ್ದು ನಾನು. ಮತ್ತು ಅವರೇ ಬಂದು ತುಂಬ ಇದು ಮಾಡಿ ದೊಡ್ಡ ಅವಾರ್ಡು ಹೀಗೆ ಹೇಳಿ ಮತ್ತೆ ನಾನು ಅನುಬಂಧ ಅವಾರ್ಡನ್ನು ನಾನು ತಗೊಂಡದ್ದು. ಸೊ ಇದು ನಿಮ್ಮ ಜವಾಬ್ದಾರಿಯನ್ನು ಎಷ್ಟು ಹೆಚ್ಚಿಸಿದೆ ಅಂತ ನಿಮಗೆ ಅನಿಸ್ತಾ ಇದೆ ಈಗ? ಹೌದು, ಇದು ಬಂದ ನಂತರ ನನಗೆ ತುಂಬ ಇದು ಸಾರ್ವಜನಿಕದಿಂದ ತುಂಬ ರೆಸ್ಪಾನ್ಸ್ ಜಾಸ್ತಿ ಬಂತು, ಅಭಿನಂದನೆ ಸಲ್ಲಿಸಿ ಬಂತು. ಕೆಲವರು ಬಂದು ನನಗೆ ಹಣ ಎಲ್ಲ ಕೊಡ್ಬೋದು ಕಲಿಯುವ ಮಕ್ಕಳಿಗೆಲ್ಲ. ಇದರಿಂದ ನಾನು ನಿರೀಕ್ಷೆ ಇನ್ನೂ ಜಾಸ್ತಿ ಇಟ್ಟುಕೊಳ್ಬೋದು. ಯಾಕಂದರೆ ಕಲಿಯುವ ಮಕ್ಕಳಿಗೆ ದಾನಿಗಳಿಂದ ತುಂಬ ಪ್ರೋತ್ಸಾಹ ಬರ್ಬೋದು ಅಂತೇಳಿ ನನಗೆ ಅನಿಸ್ತದೆ. ಮತ್ತು ತುಂಬ ಮಕ್ಕಳು CT ಮತ್ತು ನೀಟ್ ಪುಸ್ತಕ ನನಗೆ ತಂದು ಕೊಡ್ತಾರೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಹಾಗೆ ದಾನಿಗಳ ಹತ್ರ ಹೇಳುವುದಂತ ಹೇಳಿದರೆ ಕಲಿಯುವ ಮಕ್ಕಳಿಗೆ ಹಣ ನೀಡಿ ಹೆಚ್ಚು ಎನ್ಕರೇಜ್ಮೆಂಟ್ ಮಾಡಬೇಕಂತೇಳಿ ನಾನು ನಿಮ್ಮ ಹತ್ರ ಕಳಿಕಳಿಯಿಂದ ವಿನಂತಿಸ್ತೇನೆ. ನಿಮಗಿರುವಂಥ ಒಂದು ದೊಡ್ಡ ಆಸೆ ಏನು, ಏನು ಮಾಡಬೇಕಂತಿದೆ ನಿಮಗೆ ಒಂದು ಶಕ್ತಿ ಸಿಕ್ಕಿದ್ರೆ ಅಂತ? ಶಕ್ತಿ ನನಗೆ ಒಂದು ಇದು ಸಿಕ್ಕಿದರೆ ನಾನು ಇದೇ ಇದನ್ನು ನಾನು ವಾಪಸ್ ದೊಡ್ಡ ಮಟ್ಟದಲ್ಲಿ ಇದು ಮಾಡಿಕೊಂಡು ಈ ಹೆಮ್ಮರ ಮಾಡಿ ಇದನ್ನು ಬೆಳೆಸ್ತೇನೆ ಅಂತೇಳಿ ನನಗೊಂದು ಆಶೆ ಉಂಟು. ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಪ್ರೋತ್ಸಾಹ ಮಾಡ್ತೇನೆ ಅಂತೇಳಿ ನನಗೊಂದು ನಿರೀಕ್ಷೆ ಉಂಟು. ನಾನದು ಖಂಡಿತ ಮಾಡ್ತೇನೆ. ನಾವು ಕೂಡ ಪ್ರಾರ್ಥಿಸ್ತೇವೆ ನಿಮಗೆ ಆ ಶಕ್ತಿ ಆದಷ್ಟು ಬೇಗ ಬರಲಿ. ಆ ಮೂಲಕ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ತಮ್ಮ ಮೂಲಕ ಒಂದು ಆ ಜ್ಞಾನದ ಬೆಳಕು ಸಿಗಲಿ, ಅವರ ಒಂದು ಕನಸನ್ನು ನನಸು ಮಾಡಿಕೊಳ್ಳುವಲ್ಲಿ ಸಹಾಯ ಆಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು ಕೂಡ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನಷ್ಟು ಪ್ರಶಸ್ತಿಗಳು ತಮ್ಮನ್ನು ಅರಸಿಕೊಂಡು ಬರಲಿ ಅನ್ನುವಂಥದ್ದು ನಮ್ಮ ಆಶಯಗಳು. ಈಗ ಮಾಧವ ಪ್ರಭುಗಳ ಮಾತನ್ನು ಕೇಳಿದ್ವಿ. ಇನ್ನು ವಿದ್ಯಾರ್ಥಿಗಳು ಅನೇಕರು ಇವರ ಒಂದು ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಅವರೇ ಹೇಳಿದ ಹಾಗೆ ಅದರ ಲೆಕ್ಕವನ್ನು ಅವರು ಇಟ್ಕೊಳ್ಳೋದಕ್ಕೆ ಹೋಗಿಲ್ಲ. ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಪೋಷಕರು ಏನು ಹೇಳ್ತಾರೆ, ಬನ್ನಿ ಕೇಳೋಣ. ಈಗ ಮಾಧವ ಪ್ರಭುಗಳ ಮೂಲಕ ಒಂದು ಸಹಾಯವನ್ನು ಪಡೆದುಕೊಂಡಿರುವ, ಅಂದರೆ ಮಾಧವ ಪ್ರಭುಗಳು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ನೆರವಾಗ್ತಾ ಇದ್ದಾರೋ ಆ ವಿದ್ಯಾರ್ಥಿಗಳ ಪೈಕಿ ಕೆಲವೊಂದಷ್ಟು ಜನ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಯಾವ ಥರ ಹೆಲ್ಪ್ ಆಗಿದೆ ಇವರಿಂದ ಅನ್ನುವಂಥದ್ದನ್ನು ಈಗ ಕೇಳೋಣ. ನಮಸ್ತೆ. ಸೃಜನಾ. ನಿಮಗೆ ಯಾವ ಥರ ಹೆಲ್ಪ್ ಆಗಿದೆ, ಯಾವ ಥರ ಸಪೋರ್ಟ್ ಮಾಡಿದ್ದಾರೆ? ನಾನು ಇಲ್ಲಿ ತುಂಬ ಬುಕ್ಸ್ ಎಲ್ಲ ತೊಗೊಳ್ಳಿ, ಇಲ್ಲೇ ತೊಗೊಳ್ಳೋದು ಜಾಸ್ತಿ. ಅದಕ್ಕೆಲ್ಲ ಫುಲ್ ಆಫರ್ ಎಲ್ಲ ಕೊಡ್ತಾರೆ, ತುಂಬ ಬಿಡ್ತಾರೆ, ಅಂದರೆ ತುಂಬ ಹೆಲ್ಪ್ ಮಾಡ್ತಾರೆ. ಅಂದರೆ ತುಂಬ ನಾನು ತೊಗೊಂಡವರು ಯಾರಾದರೂ ಬಡವರೆಲ್ಲ ಬಂದರೆ ಫುಲ್ ಫ್ರೀಗೇ ಕೊಡ್ತಾರೆ. ಅದು ನೋಡೋದೇ ಇಲ್ಲ ಲೆಕ್ಕದ್ದು, ನಿಂಗೆ ಎಷ್ಟು ಬೇಕು ಅಷ್ಟು ತೊಗೋ ಹೋಗ್ತಾ ಇರು ಅಂತ ಹೇಳ್ತಾರೆ. ಮತ್ತು ಇದು ಈಗ ಸೆಕೆಂಡ್ ಪಿ ಯು ಆದಮೇಲೆ ನೀಟೆಲ್ಲ ಬರೀತಾರಲ್ಲ, ಅವರಿಗೆ ತುಂಬ ಬುಕ್ಸ್ ಕೊಡ್ತಾರೆ. ಅವ್ರ ನಂತರ ಬಂದು ಹೇಳ್ತಾರೆ ನಿಂಗೆ ಯಾರಾದರೂ ಇದ್ರೂ ಹೇಳು, ನಾನು ಕೊಡ್ತೇನೆ, ಅವ್ರು ಬರಲಿ, ಎಲ್ಲ ಹೆಲ್ಪ್ ಮಾಡ್ತೇನೆ, ಹೇಳು, ನೀ ಇದು ಮಾಡಬೇಡ, ಹಾಗೆ ಹೀಗೆ ಇರ್ತಾರೆ. ಎಷ್ಟು ಟೈಮಿಂದ ನೀವು ಇವರಿಗೆ, ಅಂದರೆ ಇವರ ಸಪೋರ್ಟ್ ಸಿಗ್ತಾ ಇದೆ ನಿಮಗೆ? ನಾನು ಫಸ್ಟ್ ಅಪ್ಪೆಲ್ಲ ತಗೊಂಡು ಬರ್ತಿದ್ದರು. ನಾನು ಬರೋದು 8th ಬರ್ತಿದ್ದೇನೆ, ಫುಲ್ ಇಲ್ಲೇ ತಗೊಳ್ಳೋದು. ಅವರಿಗೆ ನನ್ನ ಪರಿಚಯ ಉಂಟು. 8th ಅಂದರೆ ಈಗ ನೀವು ಸೆಕೆಂಡ್ ಇಯರ್ ಡಿಗ್ರಿ? ಸೆಕೆಂಡ್ ಇಯರ್ ಡಿಗ್ರಿ. ಎಷ್ಟು ವರ್ಷದಿಂದ ನಿಮಗೆ ಹೆಲ್ಪ್ ಆಗ್ತದೆ? ಹೌದು, ನನ್ನ ಫ್ರೆಂಡ್ಸ್ ತುಂಬ ಜನ ಇಲ್ಲೇ ತಗೊಳ್ಳೋದು. ನಾನು ಹೇಳಿ ಮತ್ತೆ ಅವ್ರು ಬರ್ತಾರೆ, ಇಲ್ಲಿ ಫುಲ್ ಎಲ್ಲ ಮಾಡ್ತಾರೆ.
ಏನು ಹೇಳ್ತೀರಿ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ನೀವು ನೋಡಿದ ಹಾಗೆ? ತುಂಬ ಇದು ಎಂತ ಹೇಳೋದು, ಹೆಲ್ಪಿಂಗ್ ನೇಚರ್ ಪರ್ಸನ್. ತುಂಬ ಎಲ್ಲ ಹೆಲ್ಪ್ ಮಾಡ್ತಾರೆ ಬೇರೆಂತೆಲ್ಲ. ಖುಷಿ ಇದೆ ಅಲ್ಲ ಅವರಿಗೆ? ತುಂಬ ಖುಷಿ. ಈಗ ಅವಾರ್ಡ್ ಬಂದಿದೆ ಅವರಿಗೆ, ವರ್ಷದ ಕನ್ನಡಿಗ, ಏನು ಅನಿಸ್ತಾ ಇದೆ? ನನ್ನ ಫ್ಯಾಮಿಲಿ ಸಾಗರದಲ್ಲಿದ್ದು, ಅವ್ರು ಕಾಲ್ ಮಾಡಿ ಕೇಳ್ತಿದ್ದು ಯಾರು ಯಾರು ಅಂತ. ನಾವು ಹೇಳಿದ್ವಿ ಇಲ್ಲಿದು ಅಣ್ಣಂದು ಫ್ರೆಂಡ್, ನಾವು ಮನೆ ಹತ್ರದವರು. ತುಂಬ ನಮಗೆ ಪ್ರೌಡ್ ಆಗ್ತದೆ ಅವರಿಗೆ ಸಿಗುವಾಗ. ಅಂದರೆ ಈಗ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಅವರ ವಿದ್ಯಾಭ್ಯಾಸ ಆದಮೇಲೆ ಮತ್ತೆ ಇವರ ಮೂಲಕ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತಾರೆ. ನಿಮ್ಮ ಕನಸು ಏನು? ನಂದು BC ಆಗಿ ಫುಲ್ ಇದು ಮಾಡಬೇಕು, ಆಗ ಅವರು ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ, ಮಾಡ್ತಾರೆ ಕೂಡ. ಥ್ಯಾಂಕ್ ಯು, ಆ್ಯಂಡ್ ನಿಮಗೆ ಆಲ್ ದಿ ಬೆಸ್ಟ್ ಕೂಡ. ಈಗ ಇನ್ನೊಬ್ರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ. ನಮಸ್ತೆ, ನನ್ನ ಹೆಸರು ಸನ್ನಿಧಿ ಶೆಣೆ ಅಂತ. ನಾನು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಕಲಿತಾ ಇದ್ದೇನೆ. ನಮಗೆ 10th ಒಳ್ಳೆ ಮಾರ್ಕ್ ಬಂದಾಗ ಪ್ರಭು ಅಂಕಲ್ ನಮಗೆ ಎಲ್ಲ ನೀಟಾಗಲಿ CET ಆಗಲಿ ಎಲ್ಲ ಬುಕ್ಸನ್ನು ನಮಗೆ ಫ್ರೀಗೆ ಕೊಟ್ಟಿದ್ದರು. ಆ್ಯಂಡ್ ಈಗ ನಾನು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್, ಈಗ ಕೂಡ ನನಗೆ ಬುಕ್ಸ್, ಪೆನ್ಸ್ ಎಲ್ಲ ಕೊಡ್ತಾರೆ. ಆ್ಯಂಡ್ ನಮಗೆ ಅಂದರೆ ಸೆಕೆಂಡ್ PUC ಆದಮೇಲೆ ಯಾವುದು ಒಳ್ಳೆಯದು ಯಾವುದು ಒಳ್ಳೆಯದಿಲ್ಲ ಅದನ್ನೆಲ್ಲವನ್ನು ನಮಗೆ ಹೇಳಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವರ ಒಂದು ಹೆಲ್ಪಿಂಗ್ ನೇಚರ್ ಬಗ್ಗೆ ಹೇಳೋದಿದ್ರೆ, ನೀವು ನೋಡಿದ ಹಾಗೆ ಅಥವಾ ನೀವು ಒಬ್ಸರ್ವ್ ಮಾಡಿರೋ ಹಾಗೆ ಏನೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ, ಯಾವ ಥರದನ್ನೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ? ಅಂದರೆ ಯಾರಾದರೂ ಮಕ್ಕಳು ಕಲಿತಾರೆ ಅಂತ ಗೊತ್ತಾದರೆ ಅವರಿಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಲ್ತಾರೆ, ಎಂಥದೇ ಆಗಿರಲಿ. ಅಂದರೆ ನೀನು ಕಲಿತೀಯಾ, ನಾನು ನಿನಗೆ ಸಪೋರ್ಟ್ ಮಾಡ್ತೇನೆ, ಮುಂದೆ ಹೋಗು. ಯಾಕಂದರೆ ನಾವು ಚಿಕ್ಕ ಇರುವಾಗ ಕಲೀಲಿಕ್ಕೆ ಯಾರು ಸಹ ಹೆಲ್ಪ್ ಮಾಡಲಿಲ್ಲ, ಈಗ ಕಲಿಯುವ ಮಕ್ಕಳನ್ನಾದರೂ ಹೆಲ್ಪ್ ಮಾಡುವ ಅಂತ ಹೇಳಿ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ಈಗ ಅವಾರ್ಡ್ ಸಿಕ್ಕಿದೆ, ನೀವು ಕೂಡ ನೋಡಿರ್ತೀರಿ. ಏನು ಅನಿಸ್ತು ಅವಾರ್ಡ್ ಬಂದಾಗ? ಅವರಿಗೆ ಒಂದು ಅವಾರ್ಡ್ ಬಂದಿದೆ, ನೀವು ನಿತ್ಯ ನೋಡ್ತಾ ಇದ್ದವರು, ನಿಮಗೆ ಹೆಲ್ಪ್ ಮಾಡ್ತಾ ಇದ್ದವರು, ಏನು ಅನಿಸ್ತು ಅಂತ? ಅವರಿಗೆ ಅವಾರ್ಡ್ ಬಂದದ್ದು ನಮಗೆ ಅವಾರ್ಡ್ ಬಂದಷ್ಟು ಖುಷಿಯಾಗಿದೆ. ಅಂದರೆ ಅಷ್ಟು ಖುಷಿ ಅಂದರೆ ನಮಗೆ ಹೆಲ್ಪ್ ಮಾಡಿದವರು ಇಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ, ನಮ್ಮ ಏರಿಯಾದವರು ಇಷ್ಟು ದೊಡ್ಡ ಮಟ್ಟಿಗೆ ಹೋಗಿದರೆ ನಮಗೂ ತುಂಬ ಖುಷಿ ಆಗ್ತದೆ. ಈಗ ನಿಮ್ಮ ಡ್ರೀಮ್ ಏನು ನೆಕ್ಸ್ಟಿಗೆ? ಇಂಜಿನಿಯರಿಂಗ್ ಆದಮೇಲೆ ನನ್ನದು ಒಂದು ಪಾಲು ಇವರಿಗೆ ಒಂದು ಕೊಡ್ತೇನೆ ನಾನು. ಸರಿ, ಅದೊಂದು ಕನಸಿದೆ. ಹಾಂ ಸರಿ, ಹೌದು. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಇನ್ನೋರ್ವ ವಿದ್ಯಾರ್ಥಿನಿ ಇದ್ದಾರೆ, ಇವರು ದ್ವಿತೀಯ PUC ಸೈನ್ಸ್ನಲ್ಲಿ ಟಾಪರ್ಗಳ ಪೈಕಿ ಒಬ್ಬರು. ಅವರಿಗೆ ಕೂಡ ಬಹಳಷ್ಟು ಹೆಲ್ಪ್ ಆಗಿದೆ ಅನ್ನುವಂಥದ್ದು. ಅವರಿಗೆ ಯಾವ ಥರ ಹೆಲ್ಪ್ ಆಗಿದೆ ಕೇಳೋಣ. ನಮಸ್ತೆ. ನಮಸ್ತೆ, ನನ್ನ ಹೆಸರು ಪುಣ್ಯ ರೈ ಅಂತ. ನನಗೆ ಪ್ರಭು ಅಂಕಲ್ ಸೆಕೆಂಡ್ PUCಯಲ್ಲಿ ಪರಿಚಯ ಆದದ್ದು. ಅವರು ನಾವು ಬೋರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಆಗುವಾಗ ನಮಗೆ ಟೆಕ್ಸ್ಟ್ ಬುಕ್ ಆಗಲಿ, ಕೆಲವು ನೋಟ್ಸ್, ಪೆನ್ಸ್ ಎಲ್ಲ ಫ್ರೀಯಾಗಿ ಕೊಡ್ತಿದ್ರು. ಆಮೇಲೆ ಬೋರ್ಡ್ ಎಕ್ಸಾಮ್ ಆದಮೇಲೆ ನಾವು NEET, CET ಹೀಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆಲ್ಲ ಪ್ರಿಪೇರ್ ಆಗುವಾಗ ಸಹ ಒಬ್ಬರು ರೆಫರ್ ಮಾಡಿದಂಥ ಬುಕ್ಕನ್ನು ನಮಗೆ ಕೊಟ್ಟು ಓದಲಿಕ್ಕೆಲ್ಲ ತುಂಬ ಹೆಲ್ಪ್ ಮಾಡ್ತಿದ್ರು. ಹೀಗೆ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ, ಇನ್ನಷ್ಟು ವಿದ್ಯಾರ್ಥಿನಿಯರಿಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಅಂದರೆ ನೀವು ಎಷ್ಟು ಹೆಲ್ಪ್ ತಗೊಂಡಿದ್ರಿ, ನಿಮಗೆ ಯಾವ ಥರ ಸಪೋರ್ಟ್ ಮಾಡಿದ್ರು? ನಮಗೆ ಅದೇ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಕೆಲವು ಸ್ಟಡಿ ಮೆಟೀರಿಯಲ್ಸ್ ಕೂಡ ಕೊಡ್ತಿದ್ರು. ಹಾಗೆ ಕೆಲವು ಕ್ವಶನ್ ಪೇಪರ್ಸ್, ಒಬ್ಬರು ರೆಫರ್ ಮಾಡಿದಂಥ ಕ್ವಶನ್ ಪೇಪರ್, ಪಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಕೊಟ್ಟು ಹೆಲ್ಪ್ ಮಾಡ್ತಿದ್ರು. ಅವಾರ್ಡ್ ಸಿಕ್ಕಿತಂತ ಗೊತ್ತಾದಾಗ ನಿಮಗೆ ಏನು ಅನ್ನಿಸ್ತು? ನಮಗೆ ತುಂಬಾ ಖುಷಿ ಆಯಿತು. ನಮ್ಮ ಪ್ರಭು ಅಂಕಲಿಗೆ ಸಿಕ್ಕಿದಂತ ಅಷ್ಟು ಖುಷಿ ಆಯಿತು. ಆಮೇಲೆ ನಮಗೊಂಥರ ಇಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮಗೆ ತುಂಬಾ ಪ್ರೌಡ್ ಫೀಲ್ ಆಯಿತು. ಈಗ ಸ್ಟೂಡೆಂಟ್ಸಿಗೆ ಯಾವ ಥರ ಒಂದು ಫೀಲ್ ಇದೆ ಇವರ ಮೇಲೆ, ಇವರ ಒಂದು ಸೇವೆಯ ಮೇಲೆ? ತುಂಬಾ ಹೆಲ್ಪ್ ಅವ್ರು ಪಡ್ಕೊಳ್ತಿದ್ದಾರೆ. ಹಾಗೆ ಇನ್ನಷ್ಟು ವಿದ್ಯಾರ್ಥಿಗಳು ಹೆಲ್ಪ್ ಪಡ್ಕೊಳ್ಬೇಕು ಅಂತ ಸಹ ಕೇಳ್ಕೊಳ್ತಾನೆ ಅವ್ರ ಹತ್ರ. ನೀವು ನೋಡಿದ ಹಾಗೆ ಅವರ ಒಂದು ವ್ಯಕ್ತಿತ್ವ ಅಥವಾ ಇದರಿಂದ ಅವರಿಗೆ ಏನು ಲಾಭ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ, ಅಥವಾ ನೀವು ನೋಡಿಕೊಂಡ ಹಾಗೆ ಇದರಿಂದ ಏನು ಪ್ರಯೋಜನ ಆಗುತ್ತೆ ಅವರಿಗೆ ಅಂತ? ಅವರು ನಮಗೆ ಎಷ್ಟು ಬುಕ್ ಕೊಡ್ತಾರೆ ಅಂತ ಸಹ ಅವ್ರಿಗೆ ಗೊತ್ತಿರೋದಿಲ್ಲ, ಅಷ್ಟು ಅವ್ರು ಯಾರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಸಹ ಅವ್ರಿಗೆ ನೆನಪಿರೋದಿಲ್ಲ. ನಮ್ಮಿಂದ ಏನು ರಿಟರ್ನ್ ಅವ್ರು ಬಯಸದೆ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ, ಅದೊಂದು ನಮಗೆ ತುಂಬಾ ಖುಷಿ ಆಗ್ತದೆ. ಈಗ ನೀವು ಏನು ಮಾಡ್ಬೇಕಂತಿದ್ದೀರಿ ನೆಕ್ಸ್ಟ್? ನಾನು ಇಂಜಿನಿಯರಿಂಗ್ ಓದಬೇಕು ಅಂತಿದ್ದೇನೆ, ಕಂಪ್ಯೂಟರ್ ಸೈನ್ಸ್. ಬಹುಶಃ ನೀವೆಲ್ಲರೂ ಕೂಡ ಇವರ ಒಂದು ಸಪೋರ್ಟನ್ನು ತಗೊಂಡಿದ್ದೀರಿ. ಸೊ ನಿಮಗೆ ಏನಾದರೂ ಸಪೋರ್ಟ್ ಮಾಡಬೇಕು ಅನ್ನುವಂಥ ಆಸೆ ಇದೆಯಾ ಮುಂದಕ್ಕೆ? ಹೌದು, ಖಂಡಿತ. ನಾವೊಂದು ಓದಿ ನಮಗೆ ಜಾಬ್ ಸಿಕ್ಕಿದ ಮೇಲೆ ಅವರಿಗೆ ಹೆಲ್ಪ್ ಆಗಬೇಕು ಅಂತ ತುಂಬಾ ಆಸೆ ಇದೆ. ಆಲ್ ದಿ ಬೆಸ್ಟ್ ನಿಮಗೆ, ನಿಮ್ಮ ಕನಸು ನನಸಾಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು ಕೂಡ. ಥ್ಯಾಂಕ್ ಯು. ವಿದ್ಯಾರ್ಥಿಗಳು ಮಾತನಾಡಿದರು, ವಿದ್ಯಾರ್ಥಿಗಳಿಗೆ ಯಾವ ಥರ ಹೆಲ್ಪ್ ಆಗಿದೆ ಅನ್ನುವಂಥದ್ದನ್ನು ಹೇಳಿದರು. ಈಗ ವಿದ್ಯಾರ್ಥಿಗಳ ಪೋಷಕರು ಕೂಡ ಇದ್ದಾರೆ, ಅವರು ಏನು ಹೇಳ್ತಾರೆ, ಅವರು ಮಾಧವ ಪ್ರಭುಗಳ ವ್ಯಕ್ತಿತ್ವದ ಬಗ್ಗೆ ಕಂಡುಕೊಂಡದ್ದೇನು ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ, ನನ್ನ ಹೆಸರು ಲತಾ ಶೆಣೆ ಅಂತೇಳಿ. ನೀವೇನು ಹೇಳ್ತೀರಿ ಈ ಒಂದು ಮಾಧವ ಪ್ರಭುಗಳ ಒಂದು ಸೇವೆ ಅಥವಾ ಅವರ ಹೆಲ್ಪ್ ಯಾವ ಥರ ಸಿಕ್ಕಿದೆ? ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಇಂಥವರೊಂದು ಇದ್ದರೆ ನಮ್ಮ ಊರಿಗೆ ಸಹ ಒಂದು ಹೆಸರು, ಒಂದು ನಮ್ಮ ಇದಕ್ಕೆ ಸಹ ಇದು ಮಕ್ಕಳಿಗೊಂದು ಹೆಲ್ಪ್. ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಲ್ಲರೂ ಹಣ ಕೊಟ್ಟು ಅವಾರ್ಡ್ ತಗೊಳ್ತಾರೆ, ಆದರೆ ಇಂಥವರನ್ನು ಹುಡುಕಿಕೊಂಡು ಬಂದದ್ದು ಅದು ಮಾಲಿಂಗೇಶ್ವರನ ದಯೆ ಅಷ್ಟೇ.
ನಿಮಗೆ ಯಾವ ಥರ ಹೆಲ್ಪ್ ಆಗಿತ್ತು ಅಂದರೆ ನಿಮ್ಮ ಮಕ್ಕಳಿಗೆ? ನನ್ನ ಮಕ್ಕಳಿಗೆ ನೋಡಿ ಅವಳ ಮಾರ್ಕ್ ಪರ್ಸಂಟೇಜ್ ನೋಡಿದರು, ಅಯ್ಯೋ ನಾನು ಬುಕ್ ಕೊಡ್ತೇನೆ ಬಂದು ಕೊಂಡೋಗಿದ್ದ. ನಾವು ಎಷ್ಟು ಒತ್ತಾಯ ಮಾಡಿದರು, ಎಷ್ಟು ಅಂತ ಹೇಳಿದರೆ ಬುಕ್ಕಲ್ಲಿ ಸಿಗೋದು ಪಾಪ 1-2 ರೂಪಾಯಿ ಏನೋ ಅಷ್ಟೇ ಸಿಗ್ತದೆ, ಅಂಥದ್ದೆಲ್ಲ ಬೇಡ, ನೀವು ಅರ್ಧ ಆದರೂ ಹಣ ತಗೊಳ್ಳಿ ಅಂದರು. ಅಯ್ಯೋ ಆ ಮಕ್ಕಳಿಗೆ ನಾನು ಎಂತಾದರೂ ಹೆಲ್ಪ್ ಮಾಡ್ತೀನಿ, ನಾನು 10 ಪೈಸೆ ತೊಗೊಳ್ಳೋದಿಲ್ಲ ಅಂತ ಅವರು ಈಗಲೂ ಸಹ ನನ್ನ ದೊಡ್ಡ ಮಗಳಿಗೂ ಸಹ ಸಣ್ಣ ಮಗಳಿಗೂ ಸಹ ಇಬ್ಬರಿಗೂ ಸಹ ಜೆರಾಕ್ಸ್ ಆಗಲಿ ಅಥವಾ ಪೆನ್ ಆಗಲಿ ಪೆನ್ಸಿಲ್ ಆಗಲಿ ಅದರಿಗಿಂತ ಜಾಸ್ತಿ ಆಗ್ಯಾರ ಒಂದು ಜ್ಯೂಸ್ ಮಾಡ್ತಾರೆ, ಅದು ಸಹ ಫ್ರೀಯಾಗಿ ಕೊಟ್ಟವರಿಗೆ ಇದು ಮಾಡ್ತಾರೆ. ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಇಂಥವ್ರು ಒಂದೊಂದು ಏರಿಯಾದಲ್ಲಿ ಒಬ್ಬೊಬ್ಬರು ಇದ್ದರೂ ಸಾಕು, ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತದೆ ಅಂತೇಳಿ ಹಾಗೆ. ಮತ್ತು ಯಾರಾದರೂ ಇಂಜಿನಿಯರಿಂಗ್ ಎಲ್ಲ ಮಾಡೋದಾದರೆ ಯಾವುದು ಒಳ್ಳೇದು ಅಂತೇಳಿ ನಮ್ಮ ಮಕ್ಕಳನ್ನು ಕರೆದು ಕೇಳ್ತಾರೆ, ಕಲಿತವರನ್ನು ಕರೆದು ಕೇಳ್ತಾರೆ ಯಾವುದು ಒಳ್ಳೇದು ಆ ಮಕ್ಕಳಿಗೆ ಹೇಳಿ, ಅವರು ಸಹ ಕಲೀಲಿ, ಅವರು ಸಹ ಮುಂದೆ ಬರಲಿ, ಅಷ್ಟು ಹೆಲ್ಪ್. ತುಂಬ ಅಂದರೆ ತುಂಬ ಖುಷಿ ನಮಗೆ. ನಿನ್ನೆಯಿಂದ ನನ್ನ ಮಕ್ಕಳಿಗಂತೂ ಭಾರಿ ಖುಷಿ, ಟಿ ವಿಯಲ್ಲಿ ಬಂದದ್ದು ನೋಡಿ, ಅಯ್ಯೋ ನಮ್ಮ ಊರಿನ ಒಂದು ನಮ್ಮ ಜನ ಒಂದು ಬಂದರೆ ಅಂತ ತುಂಬ ಖುಷಿ, ತುಂಬ ಖುಷಿ ಹಾಗೆ. ನೀವು ಕೂಡ ಅಷ್ಟೇ ಖುಷಿ? ಅಯ್ಯೋ ತುಂಬ ಅಂದರೆ ತುಂಬ ಖುಷಿ. ಹಾಗೆ ಈಗ ನಾಳೆ ಹೋಗೋಳು, ಒಮ್ಮೆ ಮಾತನಾಡಿ ಹೋಗ್ತೇನೆ ಅಂತೇಳಿ ಬಂದಳು ಅವಳು ಹಾಗೆ. ಸರಿ, ಬಹುಶಃ ಇಂತಹ ಒಂದು ವ್ಯಕ್ತಿಗಳ ಸೇವೆ ಅದು ಎಲ್ರಿಗೂ ಗುರುತಿಸುವಂಥದ್ದೇ. ತಮಗೂ ಕೂಡ ಬಹಳಷ್ಟು ಖುಷಿಯಾಗಿದೆ ಅನ್ನುವಂಥದ್ದು. ಧನ್ಯವಾದಗಳು ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಮಾಧವ ಪ್ರಭುಗಳ ಈ ಒಂದು ಸೇವೆ ಏನಿದೆ ಅಥವಾ ಅವರು ವಿದ್ಯಾರ್ಥಿಗಳಿಗೆ ನೆರವಾಗುವಂಥ ಒಂದು ಕಾರ್ಯಕ್ಕೆ ಅನೇಕ ಊರಿನವರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅಂದರೆ ಅವರ ಒಂದು ಕಾರ್ಯದಿಂದ ಪ್ರೇರಣೆಗೊಂಡು ನಮ್ಮ ಮೂಲಕವೂ ಕೂಡ ಅವರ ಮೂಲಕ ವಿದ್ಯಾರ್ಥಿಗಳಿಗೆ ನೆರವಾಗಲಿ ಅನ್ನುವಂಥ ಆಶಯದೊಂದಿಗೆ ಅವರ ಮಕ್ಕಳು ಬಳಸಿದಂತಹ ಅಥವಾ ಅವರು ತಮ್ಮ ವಿದ್ಯಾರ್ಜನೆಯ ಸಂದರ್ಭದಲ್ಲಿ ಉಪಯೋಗ ಮಾಡಿದಂತಹ ಪುಸ್ತಕಗಳನ್ನು ಅವರ ವಿದ್ಯಾಭ್ಯಾಸ ಮುಗಿದ ಬಳಿಕ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ನೆಲೆಯಲ್ಲಿ ಅದನ್ನು ಮಾಧವ ಪ್ರಭುಗಳ ಮೂಲಕ ಇನ್ನಷ್ಟು ಮಕ್ಕಳಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂತಹ ಓರ್ವ ವ್ಯಕ್ತಿ ನಮ್ಮ ಜೊತೆಗೆ ಇದ್ದಾರೆ. ಇವರ ಹೆಸರು ಅನಂತರಾಯ ಪ್ರಭು ಅಂತ. ಸೊ ಅವರು ಒಂದಷ್ಟು ಪುಸ್ತಕಗಳನ್ನು ಈಗಾಗಲೇ ನಮ್ಮ ಎದುರು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಏನು ಹೇಳ್ತೀರಿ? ಅಂದರೆ ಬಹುಶಃ ಮಾಧವ ಪ್ರಭುಗಳ ಒಂದು ಸೇವೆಗೆ ಈಗ ಒಂದು ಪ್ರಶಸ್ತಿ ಕೂಡ ಬಂದಿದೆ. ಕಲರ್ಸ್ ಕನ್ನಡದವರು ಒಂದು ಅವಾರ್ಡನ್ನು ಕೂಡ ಕೊಟ್ಟು ಒಂದು ಗೌರವವನ್ನು ಕೊಟ್ಟಿದ್ದಾರೆ. ನಿಮಗೆ ಏನು ಅನಿಸುತ್ತೆ? ಮತ್ತು ನೀವು ನೋಡಿದ ಹಾಗೆ ಇವರ ವ್ಯಕ್ತಿತ್ವ ನೋಡಿ, ಅವರ ವ್ಯಕ್ತಿತ್ವ ಅನ್ನೋದಂದರೆ ಅವರು ಭಾರಿ ಪಾಪದ ಜನ, ಯಾವ ರಗಳಿಗೂ ಇಲ್ಲ, ಅವರಾಯಿತು ಅವರ ಕೆಲಸ, ಇದು ಅವ್ರದ್ದೊಂದು. ಮತ್ತು ಒಂದು ಏನಂತಂದರೆ ಶ್ರಮಜೀವಿ, ಯಾವುದೇ ಕೆಲಸ ಮಾಡಿದರೂ ಅದನ್ನು ನಾನು ಚಾಚು ತಪ್ಪದೆ ಮಾಡಬೇಕು ಅಂತೇಳ್ಬಿಟ್ಟು ಹೇಳುವಂಥ ಒಂದು ವ್ಯಕ್ತಿತ್ವ. ಎರಡನೇ ದಿನದಲ್ಲಿದ್ರೆ ಯಾರಿಗೆ 4 ಜನರ ಪಾಪದವರ ಒಂದು ಏನು ಕಣ್ಣು ಒರೆಸುವ ಕೆಲಸ ಅಂತ ಹೇಳ್ತಲ್ಲ, ಅದನ್ನು ಪುಸ್ತಕದ ಮೂಲಕ ನಾವು ತಂದು ಕೊಟ್ಟಿರೋ ಪುಸ್ತಕದಲ್ಲಿ ಅವರು ಬೇರೆಯವರ ಮಕ್ಕಳಿಗೆ ಕೊಟ್ಟು ಅದರಲ್ಲಿ ಅವರು ಭಾಗ್ಯವನ್ನು ನೋಡುವಂಥ ಒಂದು ವ್ಯವಸ್ಥಿತ ಏನು ಹೇಳ್ತೇವೆ ಚಿತ್ರಣ, ಅದು ಅವ್ರದ್ದು. ಅದೇ ಅವರು ಶ್ರಮಜೀವಿ ಮತ್ತು ಇದೊಂದು ಒಂದು ಕೆಲಸ. ಮತ್ತು ಈ ಕೆಲಸದ ಜೊತೆ ಅವರು ಜನರ ಎಲ್ಲರ ಜನರ ಹತ್ರಕ್ಕೆ ಯಾರೆಲ್ಲ ಇದ್ದಾರೆ, ಈಗ ಕೊಟ್ಟಿದ್ದಾರೆ ಬುಕ್ಕು, ಅವರು ತಂದು ಕೊಟ್ಟಿದ್ದವರು ತಾರದವರು ಎಲ್ಲ ಇದ್ದಾರಲ್ಲ, ಅವ್ರ ಜೊತೆ ಒಡನಾಟನೂ ಹಾಗೇ ಇದೆ. ಎಲ್ಲರೂ ಅವರನ್ನು ಏನಂತಂದರೆ ಪ್ರಭು ಮಾಮು ಅಂತೇಳಿ ಕರೀತಾರೆ. ಸೊ ಎಲ್ಲರ ನೆಚ್ಚಿನ ಪ್ರಭು ಮಾಮ ಆಗಿದ್ದಾರೆ. ಹೌದು. ಓಕೆ. ಅಂದರೆ ಈಗ ನೀವು ಕೊಡೋದಕ್ಕೆ ಅಂದರೆ ನಿಮ್ಮ ಮಗನ ವಿದ್ಯಾಭ್ಯಾಸ ಎಷ್ಟಾಗಿದೆ ಮತ್ತು ಈಗ ನೀವು ಕೊಟ್ಟಿರುವ ಉದ್ದೇಶ ಏನು? ನಾನು ಕೊಟ್ಟಿರೋ ಉದ್ದೇಶ ಅಂತಂದರೆ ನಮಗೆ ಪುಸ್ತಕವನ್ನು ಸೇಲ್ ಮಾಡೋ ಅವಶ್ಯಕತೆ ಬರೋದು ಬೇಡ ಅಂತೇಳಿ. ಯಾಕಂತಂದರೆ ನಾವು ಕಲ್ತದ್ದನ್ನು ನಾವು ಸೇಲ್ ಮಾಡೋದು ಮೊದಲೆಲ್ಲ ಚಿಕ್ಕದಿರುವಾಗ ನಾವು ಮಾಡ್ತಾ ಇದ್ದೆವು, ಅದು ಅರ್ಧ ಬೆಲೆಗೆ ಅಂತೇಳ್ಬಿಟ್ಟು. ಅದನ್ನು ಕೊಡೋ ಬದಲಿಗೆ ಇವರು ಇಂಥ ಒಂದು ವ್ಯವಸ್ಥೆಯಲ್ಲಿ ಇದ್ದಾರೆ ಅಂತ ಹೇಳುವಾಗ ನಾವು 4 ಪುಸ್ತಕ 4 ಜನರನ್ನು ಪಡೆದುಕೊಂಡು ಅವರಿಗೆ ಬೇಡ ಅಂತೇಳಿದವರದನ್ನು ಪಡೆದುಕೊಂಡು ಇವರಿಗೆ ಕೊಟ್ಟರೆ ಉಂಟಲ್ಲ, ಇವರು 4 ಜನರಿಗೆ ಒಳ್ಳೆಯದಾಗುವಂಥ ಕೆಲಸ ಮಾಡ್ತಾರೆ. ಅವಾಗ ನಮ್ಮ ಮಕ್ಕಳಿಗೂ ಒಳ್ಳೆಯದಾಗ್ತದೆ. ಅವರ ಒಂದು ಸೇವಾ ಭಾವಕ್ಕೆ ನಿಮ್ಮ ಒಂದು ಕೊಡುಗೆಯ ರೀತಿ. ನೀವು ನೋಡಿದ ಹಾಗೆ ಎಷ್ಟು ಮಂದಿ ವಿದ್ಯಾರ್ಥಿಗಳು ಅಂದಾಜು ಹೇಳುವುದಿದ್ರೆ ಇವರ ಒಂದು ಸಹಾಯವನ್ನು ಪಡ್ಕೊಂಡಿದ್ದಾರೆ? ಒಂದು 250-300 ಜನರು ಈಗ ಆಗಿದ್ದಾರೆ. ಇನ್ನೂ ಆಗ್ತಾನೆ ಇದ್ದಾರೆ. ಯಾಕೆಂತಂದರೆ ನಾವು ಈಗ ಪ್ರಾಡಕ್ಟ್ ಸೇಲ್ ಮಾಡುವಾಗ ಏನು ಮಾಡ್ತೇವೆ ಅಂತಂದರೆ 4 ಜನ ಬಂದು ಕೇಳುವಾಗ ಅದು ಅವು ಎಡ್ಡೆ ಉಂಡು ಅಂತ ಹೇಳುವಾಗ, ಹಾಗೆ ಇವರ ಒಂದು ವ್ಯಕ್ತಿತ್ವವನ್ನು ನೋಡಿ ಮಕ್ಕಳು ಏನು ಮಾಡ್ತಾರೆ, ಬರ್ತಾರೆ, ನನಗೂ ಕೂಡ ಒಂದು ಹೆಲ್ಪ್ ಮಾಡಬೇಕು ನೀವು ಅಂತ ಹೇಳುವಾಗ ಇವರ ಸಹಾಯ ಹಸ್ತವನ್ನು ಕೊಡ್ತಾರೆ. ನಿಮಗೆ ಖುಷಿ ಇದೆ, ನೀವು ಯಾವಾಗಲೂ ಸಪೋರ್ಟ್ ಮಾಡ್ತೇನೆ, ಖಂಡಿತ ಸಪೋರ್ಟ್ ಮಾಡ್ತೇವೆ ನಾವು. ಥ್ಯಾಂಕ್ ಯು ಸರ್. ಇದೇ ರೀತಿ ನಿಮ್ಮ ಸೇವೆ ಮುಂದುವರಿಲಿ. ಬಹುಶಃ ಇಂಥವರಿಗೆ ಅದು ಇನ್ನಷ್ಟು ಪ್ರೇರಣೆ ಆಗಲಿ ಅನ್ನುವಂಥದ್ದು ನಮ್ಮ ಆರೈಕೆಗಳು ಕೂಡ. ಧನ್ಯವಾದಗಳು ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಇದು ಮಾಧವ ಪ್ರಭುಗಳ ಸೇವೆಯ ಬಗ್ಗೆ ಅವರು ಹೇಳಿದ್ರು ಮಾತು, ಜೊತೆಗೆ ವಿದ್ಯಾರ್ಥಿಗಳು ಹೇಳಿದರು, ಪೋಷಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಬಹುಶಃ ಇಡೀ ಈ ಪುತ್ತೂರು ಭಾಗದ ಜನತೆ ಸಂಭ್ರಮಿಸ್ತಾ ಇದ್ದಾರೆ. ನಮ್ಮ ಊರಿನ ಒಬ್ಬ ನಿಸ್ವಾರ್ಥ ಸೇವಕನಿಗೆ ಅಥವಾ ವಿದ್ಯಾರ್ಥಿಗಳಿಗೆ ನೆರವಾಗ್ತಾ ಇರುವವರಿಗೆ ಪ್ರಶಸ್ತಿ ಅರಸಿಕೊಂಡು ಬಂದಿರುವಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆ, ಬಹಳಷ್ಟು ಖುಷಿ ಇದೆ ಎನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೊ 15 ವರ್ಷಗಳಿಂದ ಈಚೆಗೂ ಕೂಡ ಇವರ ಸೇವೆ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ವಿದ್ಯಾರ್ಥಿಗಳು ನೆರವನ್ನು ಕೇಳಿಕೊಂಡು ಬಂದವರಿಗೆ ಯಾವತ್ತೂ ಇವರು ಹಿಂದಕ್ಕೆ ಕಳಿಸಿದವರಿಲ್ಲ. ತನ್ನಿಂದ ಆದಷ್ಟು ಮಟ್ಟಿಗೆ
ದಾನಿಗಳಿಗೆ ಅಥವಾ ದಾನಿಗಳನ್ನು ಸಂಪರ್ಕ ಮಾಡಿ ಆದರೂ ಅವರ ಒಂದು ಕನಸನ್ನು ಸಾಕಾರ ಮಾಡುವಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಇವರ ಈ ಒಂದು ಸೇವೆ ಇದೇ ರೀತಿ ಮುಂದುವರಿತಾ ಇರಲಿ, ಇನ್ನಷ್ಟು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಇವರನ್ನು ಅರಸಿಕೊಂಡು ಬರಲಿ. ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳಿದರು, ನಮ್ಮ ಮೂಲಕ ಅಂದರೆ ನೆರವನ್ನು ಪಡೆದುಕೊಂಡು ಅಥವಾ ಇಲ್ಲಿನ ಒಂದು ಪುಸ್ತಕಗಳನ್ನು ಪಡೆದುಕೊಂಡು ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ತಮ್ಮ ಕನಸನ್ನು ಪೂರೈಸಿದಂಥ ವಿದ್ಯಾರ್ಥಿಗಳು ಬಂದು ಕೇಳ್ತಾರೆ, ಪ್ರಭುಗಳೇ ಇನ್ನು ಯಾರಿದ್ದಾರೆ ವಿದ್ಯಾರ್ಥಿಗಳು, ನಾವು ಅವರಿಗೆ ನೆರವಾಗ್ತೇವೆ ಅನ್ನುವಂಥದ್ದು. ಬಹುಶಃ ಇದು ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಅಥವಾ ಇನ್ನಷ್ಟು ಬಡ ಪ್ರತಿಭೆಗಳಿಗೆ ಒಂದು ದಾರಿದೀಪವಾಗುವಂತಹ ವಿಚಾರ. ಇದು ಇನ್ನಷ್ಟಾಗಲಿ, ಅದರ ಜೊತೆಗೆ ಇವರು ತಮ್ಮ ಈ ಒಂದು ಮಳಿಗೆಯನ್ನು ಇನ್ನಷ್ಟು ವಿಸ್ತರಿಸುವಂತಹ ಯೋಚನೆಯಲ್ಲಿದ್ದಾರೆ. ಆ ಮೂಲಕ ಇನ್ನೊಂದಷ್ಟು ವಿದ್ಯಾರ್ಥಿಗಳಿಗೆ ನೆರವಾಗುವಂತಹ ಒಂದು ಉತ್ಸಾಹ ಇವರದ್ದು. ಆ ಕನಸು ಆದಷ್ಟು ಬೇಗ ನೆರವಾಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಸುಧಾಕರ್ ಪಾಟೀಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ನಾಟಿ ವೈದ್ಯಕೀಯ ಪದ್ಧತಿಯ ಮೂಲಕ ಅಂಗಾಂಗಗಳ ನೋವು ನಿವಾರಣಾ ಚಿಕಿತ್ಸೆ, ಡಿಸ್ಕ್ ಸೆಟ್ಟಿಂಗ್, ಪಾರ್ಶ್ವವಾಯು ಚಿಕಿತ್ಸೆ, ಫುಲ್ ಬಾಡಿ ಮಸಾಜ್, ಸಂಧಿ ನೋವು, ಕುತ್ತಿಗೆ ನೋವು, ಕೈಕಾಲು ನೋವು ಮತ್ತು ಶರೀರದ ಎಲ್ಲ ಅಂಗಾಂಗಗಳ ನೋವು ನಿವಾರಣಾ ಮಸಾಜ್. ಆಯುರ್ವೇದ ಗಿಡಮೂಲಿಕೆ ಮತ್ತು ಸ್ಥಳೀಯವಾಗಿ ತಯಾರಿಸಿದ ಎಣ್ಣೆಯಿಂದ ಮಸಾಜ್ ಮತ್ತು ಶಾಖ ನೀಡುವುದರ ಮೂಲಕ ಹಳೆಯ ನೋವನ್ನ ಗುಣಪಡಿಸಲಾಗುವುದು. ಸಮಯ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 1, ಸಂಜೆ 3 ರಿಂದ ರಾತ್ರಿ 8 ತನಕ. ವಿಳಾಸ ಶ್ರೀ ಲಕ್ಷ್ಮೀ ಮಸಾಜ್ ಸೆಂಟರ್, ಕೋನಡ್ಕ, ರೆಂಜಾ ಬೆಟ್ಟಂಪಾಡಿ, ಪುತ್ತೂರು. ಕಾಂಟ್ಯಾಕ್ಟ್ 6362785512 ಅಥವಾ 9481549340. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.